ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಾನು ಕಲಿತಂಥ ಶಾಲೆಯಲ್ಲಿದ್ದೇನೆ. ಶಾಲೆಗೆ ಬಂದಿದ್ದೇನೆ. ಪ್ರೈಮರಿ ಶಾಲೆ ಹತ್ತಿರ ತೋರಿಸ್ತೇನೆ ನಾನು ಕಲಿತಂಥ ಪ್ರೈಮರಿ ಶಾಲೆ ಹೇಗಿದೆ ಅಂತೇಳಿ. ನೋಡಿ, ಇದು ಕಾಂಪೌಂಡ್ ಆಗಿದೆ. ಮುಂಚೆ ಇದು ಆಗಲಿಲ್ಲ. ಇದು ನೋಡಿ, ಈ ಥರ ನೋಡಿ, ಮುಂಚೆ ಡಾಮರ್ ರೋಡ್ ಇಲ್ಲ, ಇವಾಗ ಡಾಮರ್ ರೋಡ್ ಆಗಿದೆ. ಹಾಗಾಗಿ ತೋರಿಸ್ತೇನೆ ನೋಡಿ. ಇದು ಗೇಟ್. ಮುಂಚೆ ಗೇಟ್ ಇರಲಿಲ್ಲ ಇತ್ತು. ಇದು ಡೈರೆಕ್ಟ್ ರೋಡ್ಗೆ ಸರಿಯಾಗಿತ್ತು. ಇವಾಗ ಇದು ಗೇಟ್ ಎಲ್ಲ ಆಗಿದೆ ನೋಡಿ, ಚಂದ ಮಾಡಿ ಗೇಟ್ ಮಾಡಿದ್ದಾರೆ. ಬನ್ನಿ ಶಾಲೆ ಒಳಗಡೆ ಹೋಗೋಣ. ಬಂದಿದ್ದೇನೆ ನೋಡಿ, ಗ್ರೌಂಡಿಗೆ ಬಂದಿದ್ದೇನೆ. ನನಗೆ ಖುಷಿಯಾಗುತ್ತೆ. ಇಲ್ಲಿ ಆಡಿ ಬೆಳೆದಂತಹ ನಾವು ಸಣ್ಣದಿರುವಾಗ ತುಂಬ ಆಟ ಆಡಿದ್ದೇವೆ. ಇದು ನೋಡಿ ಕಲಾ ಮಂಟಪ. ಇರುವಾಗಲೇ ಇದ್ದಂಥ ಕಲಾ ಮಂಟಪ ಈಗಲೂ ಕೂಡ ಹಾಗೆಯೇ ಇದೆ ನೋಡಿ. ಈ ಪ್ಲೇಸಲ್ಲಿ ನಾನು ಗುರುತು ತೋರಿಸ್ತೇನಲ್ಲ, ಅದು ಹೈಸ್ಕೂಲ್ ಆಗಿದೆ. ಈಗ ಮುಂಚೆ ಇಲ್ಲ ಇತ್ತು ಹೈಸ್ಕೂಲು. ಸತತ 5ನೇ ಬಾರಿಗೆ 100% ಫಲಿತಾಂಶ ಕೂಡ ಬಂದಿದೆ ಈ ಶಾಲೆಗೆ. ಎ ಗ್ರೇಡ್ ಕೂಡ ಆಗಿದೆ. ತುಂಬ ಒಳ್ಳೆಯ ಎಜುಕೇಷನ್ ಕೊಡ್ತಾ ಇದ್ದಾರೆ ಈ ಶಾಲೆಯಲ್ಲಿ. ಮುಂಚೆ ಇರುವಾಗಲೂ ಕೂಡ ಅಷ್ಟೇ ತುಂಬ ಒಳ್ಳೆಯ ಎಜುಕೇಷನ್ ಕೊಡ್ತಾಯಿದ್ರು. ಈಗಲೂ ಕೂಡ ಅಷ್ಟೇ ಖುಷಿಯಾಗುತ್ತೆ ಈ ಶಾಲೆಗೆ ಮಕ್ಕಳನ್ನು ಕಳಿಸ್ತಾ ಇದ್ದಾರೆ ಅಂತ ಹೇಳುವಾಗ. ಈ ಶಾಲೆ ಪುಟ್ಟ ಹಳ್ಳಿಯಲ್ಲಿರುವಂತಹ ಶಾಲೆ. ಬೆಳ್ತಂಗಡಿ ತಾಲೂಕಿನ ಕಳಿಂಜ ಗ್ರಾಮದಲ್ಲಿರುವಂತಹ ಶಾಲೆ ಇದು. ಹಾಗಾಗಿ ಮುಂಚೆ ಹೇಗಿತ್ತು ಈಗಲೂ ಕೂಡ ಹಾಗೆಯೇ ಇದೆ. ಹಂಚಿನ ಶಾಲೆ ಆದರೂ ಕೂಡ ತುಂಬ ಸುಂದರವಾಗಿದೆ. ಯಾವುದೇ ಮಳೆಗಾಲದಲ್ಲಿ ಆಗಲಿ ಬಿಸಿಲಿಗೆ ಆಗಲಿ ಯಾವುದೇ ತೊಂದರೆ ಆಗೋದಿಲ್ಲ ಈ ಶಾಲೆಯಲ್ಲಿ. ಹಾಗಾಗಿ ತುಂಬ ಖುಷಿ ಆಗ್ತದೆ. ನೀರಿನ ವ್ಯವಸ್ಥೆ ಕೂಡ ಉಂಟು. ಮುಂಚೆ ನೀರಿನ ವ್ಯವಸ್ಥೆ ಇಲ್ಲ ಇತ್ತು. ಒಂದು ಸಣ್ಣ ಡ್ರಮ್ ಇಟ್ಕೊಂಡು ಅದಕ್ಕೆ ನೀರು ತುಂಬಿಸ್ತಿದ್ದೆವು. ಇವಾಗ ಇದು ನೀರಿನ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದಾರೆ. ಎಷ್ಟು ಚೆಂದಾಗಿದೆ ಅಂತ. ನನ್ನ ಶಾಲೆಗೆ ನಾನು ಬಂದದಂತೇಳಿ ನನಗೆ ಖುಷಿಯಾಗುತ್ತೆ ನೋಡಿ. ಇಲ್ಲಿಂದ ನಿಂತ್ಕೊಂಡು ನೋಡುವಾಗ ನೋಡಿ ಎಷ್ಟು ಚೆಂದ ಸುಂದರವಾಗಿ ಕಾಣ್ತದೆ ನೋಡಿ. ಆ ಪರಿಸರದ ಮಧ್ಯದಲ್ಲಿ ಇದೊಂದು ಶಾಲೆ. ತುಂಬ ಅಂದರೆ ತುಂಬ ನೋಡಿ. ಇದು ಕೈ ತೊಳಿಲಿಕ್ಕೆ ಕೂಡ ಮಾಡ್ಕೊಂಡಿದ್ದಾರೆ ಇವಾಗ. ಮುಂಚೆ ಅಂದರೆ ನಾವು ಶಾಲೆಗೆ ಹೋಗುವಾಗ ಆ ಊಟದ ವ್ಯವಸ್ಥೆ ಇಲ್ಲ ಇತ್ತು. ಇವಾಗ ಊಟದ ವ್ಯವಸ್ಥೆ ಇದ್ದ ಕಾರಣ ಮಕ್ಕಳೆಲ್ಲ ಬರ್ತಾರೆ ಶಾಲೆಗೆ. ಒಳ್ಳೆಯ ವಿದ್ಯಾಭ್ಯಾಸನೂ ಕೂಡ ಕಳಿಸ್ತಾ ಇದ್ದರು ಕೂಡ. ಹಾಗಾಗಿ ತುಂಬ ಒಳ್ಳೆಯ ಎಜುಕೇಷನ್ ಕೊಡುವಂಥ ಶಾಲೆ ಇದು ನೋಡಿ. ಇದು ಊಟದ ವ್ಯವಸ್ಥೆ ನೋಡಿ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ತಳಕ. ಮುಂಚೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಅಂತಿತ್ತು. ಇವಾಗ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಅಂತೇಳಿ ಆಗಿದೆ. ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿದರೆ, ನನಗೆ ಎಷ್ಟು ಬದಲಾವಣೆ ಆಗಿದೆ. ಉನ್ನತೀಕರಿಸಿದ ಶಾಲೆ ಅಂತೇಳಿ ಆಗಿದೆ. ಹಾಗಾಗಿ ತುಂಬ ಖುಷಿ ಆಗ್ತುಂಟು ಈ ಶಾಲೆಯನ್ನು ನೋಡಿ. ಇದು ಬಾವಿಕಟ್ಟೆ. ಮುಂಚೆ ಇದೇ ಥರ ಇತ್ತು. ಇವಾಗ ಇದಕ್ಕೆ ನೋಡಿ ಆ ಕಬ್ಬಿಣ ಎಲ್ಲ ಹಾಕಿದ್ದಾರೆ ಮೇಲ್ಗಡೆ. ತುಂಬ ಸೇಫ್ಟಿ ಮಾಡಿದ್ದಾರೆ. ಮುಂಚೆಲ್ಲ ಇಲ್ಲ ಇತ್ತು ನೋಡಿ. ಇಲ್ಲೇ ತೆಂಗಿನ ಗಿಡ ಎಲ್ಲ ಇತ್ತು. ಇಲ್ಲೆಲ್ಲ ನಾವು ಶಾಲೆಗೆ ಬರುವಾಗ ಒಂದೊಂದು ಈ ಬಾವಿಯಿಂದ ನೀರನ್ನು ಎಳೆದು ಮತ್ತೆ ಆ ತೆಂಗಿನ ಬುಡಕ್ಕೆಲ್ಲ ಹಾಕಿ ನಾವು ಪಾಠಕ್ಕೆಲ್ಲ ಹೋಗ್ತಿದ್ದೆವು. ಶಾಲೆ ಒಳಗಡೆ ಹೋಗ್ತಿದ್ದೆವು. ತುಂಬ ಸ್ವಚ್ಛವಾಗಿ ಇಟ್ಕೊಳ್ತಿದ್ದೆವು. ಈಗಲೂ ಕೂಡ ಅಷ್ಟೇ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ನೋಡಿ. ಅಂಗನವಾಡಿ, ಇದು ಹೊಸ ಅಂಗನವಾಡಿ. ಮುಂಚೆ ಈ ಥರ ಇಲ್ಲ ಇತ್ತು ಅಂಗನವಾಡಿ. ತುಂಬ ಎತ್ತರವಾಗಿತ್ತು. ಪ್ಲೇಸೆಲ್ಲ ಇದೆ ಅಂಗನವಾಡಿದ್ದು. ಬಟ್ ಇವಾಗ ಏನಾಗಿದೆ ಅಂತ ಹೇಳಿದರೆ ನೋಡಿ, ಸಣ್ಣದಾಗಿ ಮಾಡ್ಕೊಂಡಿದ್ದಾರೆ. ಇವಾಗ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಂಗನವಾಡಿಯನ್ನು. ಹಾಗೆ ಅಂಗನವಾಡಿ ಕೂಡ ತುಂಬ ಸೇಫ್ಟಿಯಾಗಿದೆ ನೋಡಿ. ಗೇಟೆಲ್ಲ ಹೊರಗಡೆಲ್ಲ ಮಕ್ಕಳು ಬರಬಾರ್ದು ಅಂತೇಳಿ ಗೇಟ್ ಮಾಡ್ಕೊಂಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಕಲಿತಂತಹ ಹಿರಿಯ ಪ್ರಾಥಮಿಕ ಶಾಲೆ ಇವಾಗ ಉನ್ನತೀಕರಣಕ್ಕೆ ಹೇರಿದಂಥ ಶಾಲೆ ಹೇಗಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಶಾಲೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೂಡ ಮಾಡಿ. ನಿಮಗೆ ಏನು ಇಷ್ಟ ಆಯಿತು ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಅಲ್ಲಿವರೆಗೂ ನಿಮಗೆ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು. ಚಿಚಿ